ತುಳುನಾಡಿನ ಪಾರಂಪರಿಕ ಹಾಗೂ ವಿಶಿಷ್ಟ ಆಚರಣೆಗಳಲ್ಲಿ ಆಟಿ ಅಮಾವಾಸ್ಯೆ ಕೂಡ ಒಂದು. ಇಂದು ಆಟಿ ಅಮಾವಾಸ್ಯೆ. ಈ ಹಿನ್ನೆಲೆ ಬಿರುವೇರ್ ಕಾಪು ಸೇವಾ ಟ್ರಸ್ಟ್ ವತಿಯಿಂದ ಕಾಪುಪೇಟೆಯಲ್ಲಿ ಹಾಳೆ ಮರದ ತೊಗಟಿಯಲ್ಲಿ ಸಿದ್ಧಪಡಿಸಿದ ಕಷಾಯ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಿರುವೇರ್ ಕಾಪು ಸೇವಾ ಟ್ರಸ್ಟ್ನ ಅಧ್ಯಕ್ಷ ಬಾಲಕೃಷ್ಣ ಆರ್ ಕೋಟ್ಯಾನ್ ಮಾತನಾಡಿ, ತುಳುನಾಡಿನ ಆಚರಣೆಗಳಲ್ಲಿ ಒಂದಾಗಿರುವ ಆಟಿದ ಅಮಾವಾಸ್ಯೆ ಎಂದು ಹಾಳೆ ಮರದಲ್ಲಿ ಸರ್ವರೋಗ ನಿವಾರಣೆ ಮಾಡುವ ಶಕ್ತಿ ಈ ಕಷಾಯಕ್ಕೆ ಇದೆ. ಇಂದಿನ ಆಧುನಿಕ ಯುಗದಲ್ಲಿ ನಗರ ಪ್ರದೇಶದ ಜನರು ಆಟಿದ ಕಷಾಯದಿಂದ ವಂಚಿತರಾಗುತ್ತಿದ್ದು, ಪ್ರತಿ ಮನೆಗೂ ಕಷಾಯ ತಲುಪಿಸಬೇಕೆಂಬ ಉದ್ದೇಶದೊಂದಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಸುಮಾರು 50 ಲೀಟರ್ನಷ್ಟು ಹಾಲೆ ಮರದ ಕೆತ್ತಿಯ ಕಷಾಯವನ್ನು ಸಿದ್ಧಪಡಿಸಲಾಗಿದ್ದು, ಕಾಪುಪೇಟೆಯಲ್ಲಿ ನೂರಾರು ಮಂದಿಗೆ ವಿತರಿಸಲಾಯಿತು. ರವಿವಾರ ಮುಂಜಾನೆ 3 ಗಂಟೆಗೆ ಎದ್ದು ಇನ್ನಂಚೆ, ಮಡುಂಬು, ಕಾಪು ಮೊದಲಾದ ಕಡೆಗಳಲ್ಲಿ ಹಾಲೆ ಮರದ ಕೆತ್ತಿಯನ್ನ ಸಂಗ್ರಹಿಸಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಆಟಿದ ಕಷಾಯವನ್ನು ಸಿದ್ಧಪಡಿಸಲಾಗಿದ್ದು, ಕಾಪುಪೇಟೆಯಲ್ಲಿ ನೂರಾರು ಮಂದಿ ನಾಗರಿಕರಿಗೆ ಉಚಿತವಾಗಿ ವಿತರಿಸುವ ಮೂಲಕ ಬಿರುವೇರ್ ಕಾಪು ಸೇವಾ ಟ್ರಸ್ಟ್ನ ಸದಸ್ಯರು ಮಾದರಿಯಾಗಿದ್ದಾರೆ. ಈ ನಮ್ಮ ದುಮ್ಮಾಡ ಹಿರಿಯರು ಬರೋ ಅಂದು ಇಲ್ಲಾಡು ಮಲ್ತೊಂದಿತ್ತೇರು ಇತ್ತೆ ಜಾಸ್ತಿ ಮಲ್ಪರ್ಲ ಪೋಪುಜೇರು ಬಟ್ ಪರ್ರೆಲ್ಲ ಇದೆ. ಅದಕ್ಕೆ ನಾವು ಇದನ್ನೊಂದು ಅಳಿಸಬಾರದು, ಇದು ಉಳಿಸಬೇಕಂತೇಳಿ ನಾವು ಬಿರುವೇರ್ ಕಾಪು ಸೇವಾ ಟ್ರಸ್ಟಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಆಟಿ ಅಮಾವಾಸ್ಯೆ ಅಂದರೆ ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಆ ಪ್ರಯುಕ್ತ ಇಲ್ಲಿ ತುಳುನಾಡಿನಲ್ಲಿ ಒಂದು ಪದ್ಧತಿ ಉಂಟು, ಹಳೆ ಮರದ್ದು. ನಾವು ತಿಳಿದವರಲ್ಲಿ ಕೇಳಿಕೊಂಡು ಈ ಕಷಾಯ ಇವತ್ತು ಮಾಡಿದ್ದೇವೆ. ಬೆಳಿಗ್ಗೆ 2 ಗಂಟೆಗೆ ಎದ್ದು ಎಲ್ಲ ಸ್ನಾನ ಮಾಡಿ ಭಯಭಕ್ತಿಯಿಂದ ಕೈ ಮುಗಿದು ದೇವರಿಗೆ ಹೋಗಿ ಹಾಲೆ ಮರದ